ನಮಸ್ಕಾರ. ನಾನು ಡಾಕ್ಟರ್ ಸ್ನೇಹ ಅಂತ, ಪೀಡಿಯಾಟ್ರಿಕ್ ಡೆಂಟಿಸ್ಟ್. ನಾನು ಮಕ್ಕಳಲ್ಲಿರೋ ಹಲ್ಲಿನ ಸಮಸ್ಯೆಗೆ ಚಿಕಿತ್ಸೆ ನೀಡ್ತೀನಿ. ನಾವು ಪೋಷಕರಾಗಿ ನಮಗೆ ಫಸ್ಟ್ ಕಾಡೋ ಮೊದಲನೇ ಪ್ರಶ್ನೆ ಏನಂದರೆ, ನಮ್ಮ ಮಕ್ಕಳನ್ನ ಯಾವಾಗ ದಂತ ಚಿಕಿತ್ಸೆಗೆ ಕರ್ಕೊಂಡು ಹೋಗಬೇಕು ಅಂತ. ಸರ್ವೇ ಸಾಮಾನ್ಯವಾಗಿ ನಾವು ಮಕ್ಕಳನ್ನ ಸಮಸ್ಯೆ ಶುರುವಾದ ಮೇಲೆ ದಂತ ಚಿಕಿತ್ಸೆಗೆ ಕರ್ಕೊಂಡು ಹೋಗ್ತೀವಿ. ಮಗುಗೆ ಹಲ್ಲು ನೋವ್ತಿರ್ಬೋದು, ಹಲ್ಲು ಅಳ್ಳಾಡ್ತಿರ್ಬೋದು, ಬಿದ್ದು ಹಲ್ಲು ಮುರ್ಕೊಂಡಿರ್ಬೋದು ಮಗು, ಅವಾಗ ಕರ್ಕೊಂಡು ಹೋಗೋದು ಸರ್ವೇ ಸಾಮಾನ್ಯ. ಬಟ್ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಮಗುಗೆ ನನಗೆ ಏನೋ ಸಮಸ್ಯೆ ಇದೆ ಅನ್ನೋ ಪರಿಜ್ಞಾನ ಆಗಲೇ ಇರುತ್ತೆ. ಅದು ಬಿಟ್ಟು ಮಗು ನೋವಿರುತ್ತೆ, ಹಿಂಸೆ ಆಗ್ತಿರುತ್ತೆ, ಮಗುಗೆ ಭಯ ಇರುತ್ತೆ, ಭೀತಿ ಇರುತ್ತೆ. ಸೊ ನಾವು ಈ ಸಮಯದಲ್ಲಿ ಮಗುನ ದಂತ ಚಿಕಿತ್ಸೆಗೆ ಕರ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ, ಮಗು ಆ ಎಳೆ ವಯಸ್ಸಿನಲ್ಲಿ ಈ ಹಿಂಸೆ, ನೋವು, ಭಯ, ಭೀತಿ ಈ ಭಾವನೆಗಳನ್ನ ದಂತ ಚಿಕಿತ್ಸೆ ಬಗ್ಗೆ, ದಂತ ಚಿಕಿತ್ಸಾಲಯದ ಜೊತೆ, ದಂತ ವೈದ್ಯರ ಬಗ್ಗೆ ಜೋಡಣೆ ಮಾಡುತ್ತೆ. ಸೊ ಅದರ ಮಗುವಿನ ಮುಂದಿನ ಜೀವನದಲ್ಲಿ ಅದು ಯಾವಾಗ ಬೇಕಾದರೂ ಅದು ದಂತ ಚಿಕಿತ್ಸೆ ಪಡ್ಕೋಬೇಕು, ದಂತ ಚಿಕಿತ್ಸಾಲಯಕ್ಕೆ ಭೇಟಿ ನೀಡಬೇಕು ಅಂದಾಗಲೆಲ್ಲ ಈ ಕಹಿ ನೆನಪುಗಳು ಮರುಕಳಿಸುತ್ತೆ. ಅದ್ರ ಬದಲು ನಾವು ಪೋಷಕರಾಗಿ ಮಕ್ಕಳಿಗೆ ಹಲ್ಲಿನ ಸಮಸ್ಯೆ ಶುರುವಾಗೋಕ್ಕೆ ಮುಂಚೆನೇ ಅವರನ್ನು ದಂತ ಚಿಕಿತ್ಸೆಗೆ ಕರ್ಕೊಂಡು ಹೋಗಿ ದಂತ ವೈದ್ಯರನ್ನ ಪರಿಚಯ ಮಾಡಿಸೋದ್ರಿಂದ ಏನಾಗುತ್ತೆ ಅಂದರೆ, ಮಗುವಿಗೆ ಸಂತೋಷ ಭಾವ ಬೆಳೆಯುತ್ತೆ, ಖುಷಿ ಇರುತ್ತೆ, ಕುತೂಹಲ ಇರುತ್ತೆ. ದಂತ ಚಿಕಿತ್ಸೆ ಹೇಗಿದೆ, ಇವರು ದಂತ ವೈದ್ಯರು ಏನು ಮಾಡ್ತಾರೆ ಅನ್ನೋ ಕುತೂಹಲ ಬೆಳೆಯುತ್ತೆ. ಸೊ ಈ ಒಳ್ಳೆಯ ಮನೋಭಾವ ಏನು ಮಾಡುತ್ತೆ ಅಂದರೆ, ಮಗು ಮುಂದಿನ ಜೀವನದಲ್ಲಿ ತಾನು ಯಾವಾಗ ಬೇಕಾದ್ರೂ ದಂತ ಚಿಕಿತ್ಸೆ ಪಡ್ಕೋಬೇಕಾದ್ರೂ, ದಂತ ಚಿಕಿತ್ಸಾಲಯಕ್ಕೆ ಭೇಟಿ ನೀಡಬೇಕಾದ್ರೂ ಅದರಲ್ಲಿ ಕಹಿ ನೆನಪುಗಳು ಮೂಡೋದಿಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಅದು ಒಳ್ಳೆಯ ತನ್ನ ದಂತ ಆರೋಗ್ಯವನ್ನು ನೋಡ್ಕೊಳ್ಳೋದಾಗಲಿ, ತನ್ನ ದಂತ ಆರೋಗ್ಯ ಮೇಂಟೈನ್ ಮಾಡ್ಕೊಳ್ಳೋದಾಗಲಿ, ಅದರ ಒಳ್ಳೆಯ ದಂತ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋದ್ರಲ್ಲಿ ಇದು ಈ ಒಳ್ಳೆಯ ಮನೋಭಾವ ನಾದಿಯಾಗುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಮ ಮಕ್ಕಳನ್ನ ಸಮಸ್ಯೆ ಶುರುವಾಗೋಕ್ಕೆ ಮುಂಚೆನೇ ದಂತ ವೈದ್ಯಾಲಯಕ್ಕೆ ಕರ್ಕೊಂಬನ್ನಿ, ದಂತ ವೈದ್ಯರನ್ನ ಪರಿಚಯ ಮಾಡಿಸ್ಕೊ. ಧನ್ಯವಾದ.